ಇನ್ಮುಂದೆ ರಾಜ್ಯದಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಮಾಸ್ಕ್ ಹಾಕದೇ ಇದ್ರೂ ನಾವೇನು ದಂಡ ವಿಧಿಸಲ್ಲ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಕೋವಿಡ್ ಕುರಿತ ಸಿಎಂ ಬೊಮ್ಮಾಯಿ ನೇತೃತ್ವದ ಸಭೆಯ ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತನಾಡಿದ ಅವರು, ಮಾಸ್ಕ್ ಧರಿಸದಿದ್ದರೆ ಸದ್ಯಕ್ಕೆ ದಂಡ ಹಾಕುವುದಿಲ್ಲ. ಬೆಂಗಳೂರು ನಗರದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ನಿಗಾ ವಹಿಸಲು ಸಭೆಯಲ್ಲಿ ತೀರ್ಮಾನಿಸಿದ್ದೇವೆ. ಲಸಿಕೆ ತೆಗೆದುಕೊಳ್ಳದವರಿಗೆ ಹೆಚ್ಚಿನ ಸಮಸ್ಯೆ ಆಗ್ತಾ ಇದೆ ಎಂದರು. ಇನ್ನು ಪ್ರತಿನಿತ್ಯ 10,000 ಮಂದಿಗೆ ಕೊರೋನಾ ಟೆಸ್ಟ್ ಮಾಡಲಾಗ್ತಾ ಇದೆ. ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಏಪ್ರಿಲ್ 27ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಅವರು ಏನು ತೀರ್ಮಾನ ಕೊಡ್ತಾರೆ ಅನ್ನೋದನ್ನ ಎದುರು ನೋಡ್ತಾ ಇದ್ದೇವೆ. ತಕ್ಷಣಕ್ಕೆ ಯಾವುದೇ ನಿರ್ಬಂಧಗಳನ್ನ ಮಾಡೆಲ್ ಆಗಿ ಜಾರಿ ಮಾಡುವುದಿಲ್ಲ. ಕೊರೋನಾದ 4ನೇ ಅಲೆ ಸಿವಿಯಾರಿಟಿ ಕಡಿಮೆ ಅಂತ ಹೇಳಲಾಗಿದೆ ಎಂದು ಸಚಿವ ಸುಧಾಕರ್ ಅವರು ಹೇಳಿದರು. ಏನು ಪ್ರಮುಖವಾಗಿ ಚರ್ಚೆ ಮಾಡಿದ ಕ್ರಮಗಳೇನಾಗುತ್ತೆ? ಅದಕ್ಕೆಲ್ಲ ಸಭೆಗೆ ಹೋಗ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿಗಳು ತಾಂತ್ರಿಕ ಸಲಹಾ ಸಮಿತಿಯವರನ್ನ ಮತ್ತು ನಮ್ಮ ಇಲಾಖೆ ಕಮಿಟಿ ಮೆಂಬರ್ಸ್, ಇತರೆ ಕಮಿಟಿ ಮೆಂಬರ್ಸ್ ಇದ್ದಾರೆ, ಅವರನ್ನು ಕೂಡ ಸಭೆ ಮಾಡ್ತಾರೆ. ನಾನು ಕಳೆದ 2 ವಾರದಿಂದ ಸತತವಾಗಿ ಸಂಪರ್ಕದಲ್ಲಿದ್ದೇನೆ ನಮ್ಮೆಲ್ಲ ಅಧಿಕಾರಿಗಳಿಗೆ. ಹಾಗಾಗಿ ಏನು ಕ್ರಮ ತಗೋಬೇಕು, ಯಾವ ರೀತಿ ಇದು ಬಹುಶಃ 4ನೇ ಅಲೆನ ಅಥವಾ ಹೊಸ ಸಬ್ಲಿನಿಯರ್ ಏನಾಗಿದೆ ಒಮಿಕ್ರಾನ್ದು ಯಾವ ರೀತಿ ಅದು ವ್ಯವಹರಿಸ್ತಾ ಇದೆ ಬೇರೆ ರಾಜ್ಯಗಳಲ್ಲಿ ಅಂತೇಳಿ ಅವಲೋಕಿಸಬಹುದು. ಅವಲೋಕಿಸಿ ಮುಂದೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು 3ನೇ ಅಲೆ ಈ ಎಲ್ಲ ಅಲೆಗಳನ್ನು ಎಷ್ಟು ಒಳ್ಳೆ ರೀತಿಯಲ್ಲಿ ನಿಯಂತ್ರಣ ಆಗಿದೆ, ಅದೇ ರೀತಿಯಲ್ಲಿ 4ನೇ ಅಲೆ ಬರ್ದಿರೋ ನಿಟ್ಟಿನಲ್ಲಿ ಬಂದರೂ ಕೂಡ ಅದನ್ನು ಯಾವ ರೀತಿ ಸಮರ್ಥವಾಗಿ ನಿಭಾಯಿಸಬೇಕು, ನಿಯಂತ್ರಣ ತರಬೇಕು ಅನ್ನೋ ಅವ್ರ ಬಗ್ಗೆ ಸಭೆಯನ್ನು ಕರೆದಿದ್ದಾರೆ. ಸರ್, ಏನು ಸರ್, ಈಗ ಜನರು ಮಾಸ್ಕ್ ಎಲ್ಲ ಹಾಕ್ತಾರೆ, ಬೂಸ್ಟರ್ ಡೋಸು ಅಷ್ಟೊಂದು ಅಂದರೆ ಯಾರು ತಗೋತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಈ ಸಭೆಯಲ್ಲಿ ಏನಾದರೂ ಆ ರೀತಿಯಾದಂತಹ ಒಂದಿಷ್ಟು ನಿಯಮಗಳು ಚರ್ಚೆಗೆ ಬರುತ್ತೆ. ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಜನರಿಗೆ ಕೂಡ ಬಹಳ ಆತ್ಮವಿಶ್ವಾಸ ಬಂದು ಏನು ಕೋವಿಡ್ ಹೊರಟೇ ಹೋಗಿದೆ ಜಗತ್ತಿನಿಂದ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದಂಗೆ ಕಾಣ್ತಾರೆ.